ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 3ನೇ ಅಧ್ಯಾಯ 7ನೇ ಶ್ಲೋಕ. ದ್ವಿತೀಯಂ ತು ಭವಾಯ ಅಸ್ಯ ರಸಾತ್ ಲಾಗತಂ ಮಹೀಂ ಉದರಿಷ್ಯಾನ್ ಉಪದಾತ ಯಜ್ಞೇಶ ಸೌಕರಂ ವಪೂ. ಯಜ್ಞ ಫಲಗಳ ಪರಮ ಭೋಕ್ತಾರನು ವರಾವತಾರವನ್ನು ಧಾರಣ ಮಾಡಿ ದ್ವಿತೀಯ ಅವತಾರ ಭೂಲೋಕದ ಕಲ್ಯಾಣಕ್ಕಾಗಿ ಬ್ರಹ್ಮಾಂಡದ ರಸಾದಲನ್ನ ಭೂಮಿಯನ್ನು ಉದ್ಧರಿಸಿದನು. ಈಗ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಈಗ ಹೇಗಂದ್ರೆ ಹೆಚ್ಚಿನವರು ದಶಾವತಾರ ಇಲ್ಲಿ ತುಂಬ ಉಂಟು. ಅಂದರೆ ನಿಮಗೆ ಆಲ್ರೆಡಿ ಈಗ ನಿಮಗೆಲ್ಲರಿಗೂ ಗೊತ್ತಾಗಿದೆ, ಬೇರೆ ಬೇರೆ ಎಂತ ಹೇಳೋದು, 6 ರೀತಿಯ ಇದನ್ನು ಹೇಳ್ಬೋದು. ಯಾರಾದರೂ ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಯಾರಾದರೂ ಹೇಳ್ಬೋದಾ? ಹರೇ ಕೃಷ್ಣ. 6 ರೀತಿಯ ಹರೇ ಕೃಷ್ಣ 6 ರೀತಿಯ ಅವತಾರಗಳನ್ನು ಹೇಳಿದ್ದೇನೆ ಆಲ್ರೆಡಿ. ಮೊನ್ನೆ 3 ಪುರುಷಾವತಾರ, 3 ಪುರುಷಾವತಾರ, 3 ಗುಣಾವತಾರ, ಲೀಲಾವತಾರ, ಮನ್ವಂತರ ಅವತಾರ, ಯುಗಾವತಾರ, ಶಕ್ತಾಭಿಷಿತ ಅವತಾರ. ಎಸ್ 6 ಆಯ್ತಲ್ಲ ಅಲ್ಲಿಗೆ. ಎಸ್, ಓಕೆ. ಆದರೆ ಜನರಿಗೆ ಈ ದಶಾವತಾರ ಮಾತ್ರ ಗೊತ್ತಿರುವಂಥದ್ದು ತುಂಬ ಉಂಟು. ತುಂಬ ಅಂದರೆ ಹೇಗೆ ಚೇತನಮಾವು ಹೇಳುವಂಥದ್ದು ಚೈತನ್ಯ ಚರಿತಾಮೃತದಲ್ಲಿ ಬಕೆಟ್ ಫುಲ್ ಆಫ್ ಸಾಸಿವೆ ಇರ್ತದೆ, ಅದರಲ್ಲಿ ಒಂದು ಸಾಸಿವೆ ನಮ್ಮ ಈ ಭೂಲೋಕ ಏನೂ ಅಲ್ಲ. ಇಂಥದ್ದು ತುಂಬ ಉಂಟು. ಹಾಗಾಗಿ ಅಷ್ಟು ನಮಗೆ ಎಂತ ಹೇಳೋದು ತಿಳಿಬೇಕಿದ್ರೆ ಕೃಷ್ಣ ಗುರು ಮತ್ತು ಕೃಷ್ಣ ಕೃಪೆ ಬೇಕು, ಇಲ್ಲ ನಮಗೆ ಆಗುದಿಲ್ಲ. ನಮ್ಮ ಹೂವಾಪುವದಿಂದ ಆಗುದಿಲ್ಲ. ಆದರೆ ಜನರು ಹೆಚ್ಚಿನವರು ಹೂವಾಪುವ ನನ್ನ ಪ್ರಕಾರ ಹೇಗೆ ಇಲ್ಲ. ಒಬ್ಬರ ಹತ್ರ ನಾನು ಪುಸ್ತಕ ವಿತರಣೆ ಮಾಡುವಾಗ ನಾನು ಹೇಳಿದೆ, ಅವ್ರು ಹೇಳಿದ್ರು, ನೀವು ಅದನ್ನು ಹೇಗೆ ಹೇಳ್ತೀರಿ, ಇದು ದಶಾವತಾರ ಮಾತ್ರ ಮೈನ್. ನಾನು ಹೇಳಿದೆ, ಇಲ್ಲ ಸರ್, ಬೇರೆ ಬೇರೆ, ಅದನ್ನು ನಾನು ನಂಬುದಿಲ್ಲ. ನಾನು ಹೇಳಿದೆ, ನೀವು ನಂಬಿ ಅಥವಾ ಬಿಡಿ, ಇದು ಶಾಸ್ತ್ರ ಚೇಂಜ್ ಆಗುದಿಲ್ಲ, ನಿಮ್ಮ ನಂಬಿಕೆ ಪ್ರಕಾರ ಹೋಗುವುದಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ತುಂಬ ಸಿಟ್ಟು ಅಂತ ಅವ್ರು ಹೇಳಿದ್ರು, ನೀವು ಯಾಕೆ ಹೇಳ್ತೀರಿ, ನಮಗೆ ಫ್ರೀಡಮ್ ಉಂಟು. ನಿಮಗೆ ಫ್ರೀಡಮ್ ಉಂಟು, ಆದರೆ ಸಾವು ನಿಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿದೆ. ಅದಕ್ಕೆ ನೀವು ಯಾಕೆ ಅದು ಸಾವು ಅಂತ ಹೇಳಿದ್ದಾರೆ. ಅಂದರೆ ನಾನು ಸ್ವಲ್ಪ ಹೇಗೆ ಅಂದರೆ ಸ್ಟ್ರೇಟ್ ಫಾರ್ವರ್ಡ್, ನಾನು ಕ್ವಶನ್ ಹಾಕ್ತಾ ಹೋಗೋದು ಅವರಿಗೆ. ಟೋಟಲಿ ಅವ್ರು ಮತ್ತೆ ಹೀಗೆ ಮಾಡಿದರು. ಇದು ಜನರಲ್ಲಿ ಇದ್ದಾರೆ. ಅಂದರೆ ಅವರ ಪ್ರಕಾರ, ನನ್ನ ಪ್ರಕಾರ ಅದು ಮಾತ್ರ ಮೇನ್. ನಮ್ಮ ಪ್ರಕಾರ ನಾವು ಬದುಕಿಡ್ಬೇಕು, ನಾವು ಏನೂ ಅಲ್ಲ. ನಮ್ಮ ಪ್ರಕಾರ ಶಾಸ್ತ್ರ ಪ್ರಕಾರ ಹೋಗ್ಬೇಕು. ಹಾಗೆ ಶಾಸ್ತ್ರದಲ್ಲಿ ಇಲ್ಲಿ ತುಂಬ ಅವತಾರಗಳುಂಟು, ಬೇರೆ ಬೇರೆ ರೀತಿಯ. ಇದು ನಾವು ತಿಳಿಯುವ. ಈಗ ಭಾವಾರ್ಥ ಮುಂದೆ ದೇವತಾ ಪುರುಷನ ಪ್ರತಿಯೊಂದು ಅವತಾರದ ವಿವರಣೆಯ ಜೊತೆಯಲ್ಲಿ ಆ ಅವತಾರದಲ್ಲಿ ಆತನು ನಿರ್ವಹಿಸಿದ ವಿಶಿಷ್ಟ ಕಾರ್ಯ ಕೂಡ ಪ್ರಸ್ತಾಪಿತವಾಗಿದೆ. ಎಲ್ಲ ಅವ ಯಾಕೆ ಬರ್ತಾನೆ ಎಲ್ಲವೂ ಉಂಟು. ನಿರ್ದಿಷ್ಟ ನಿಯೋಗವಿಲ್ಲದೆ ಯಾವುದೇ ಅವತಾರಣವು ಇಲ್ಲ, ಮತ್ತು ಅಂಥ ನಿಯೋಗಗಳು ಕೂಡ ಅಸಾಧಾರಣವಾಗಿಯೇ ಇರುತ್ತದೆ. ಅಂದರೆ ಎಲ್ಲವೂ ಕೃಷ್ಣನ ಪ್ಲಾನ್. ಪ್ರಭುಪಾದ ಹೇಳುವುದಂತ ಲಾಸ್ಟಿಗೆ ಅವರ ದೇಹ ತ್ಯಾಗ ಮಾಡುವಾಗ, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ಕೃಷ್ಣನ ಇಚ್ಛೆ ಪ್ರಕಾರ ನಡೆಯುವಂಥದ್ದು. ಆದರೆ ನಮಗೆ ನಂಬಿಕೆ ಇಲ್ಲ, ಶುದ್ಧ ಭಕ್ತಿಯ ನಂಬಿಕೆ ಉಂಟು. ವ್ಯತ್ಯಾಸ ಇಷ್ಟೇ. ಪ್ರಭುಪಾದ ಹೇಳ್ತಾರೆ, ವಾಟ್ ಈಸ್ ಬಂದು ಕೇಳುವಂಥದ್ದು, ಪ್ರಭುಪಾದ ಭಕ್ತಿ ಅಂದ್ರೆ ಎಂತ? ಪ್ರಭುಪಾದ ಸಿಂಪಲ್ ಆಗಿ ಹೇಳ್ತಾರೆ, ನಿನ್ನ ಇಂದ್ರಿಯಗಳನ್ನು ಕೃಷ್ಣನ ಸಮರ್ಪಣೆ ಮಾಡಿದ ಭಕ್ತಿ, ನಿನ್ನ ಇಂದ್ರಿಯಗಳು ನಿನ್ನ ಇಚ್ಛಾನುಸಾರ ಮಾಡಿದ ಅದು ಇಂದ್ರಿಯ ಸುಖ. ಸಿಂಪಲ್. ಪ್ರಭುಪಾದ ನೋಡಿ ಸಿಂಪಲ್ ಹೇಳುವಂಥದ್ದು. ಮತ್ತೆ ಪ್ರಭುಪಾದ ಹೇಳ್ತಾರೆ, ಬಂದು ಕೇಳ್ತಾನೆ, ಪ್ರಭುಪಾದ ನಾವು ಇದನ್ನು ಪಡಿಬೇಕು, ಎಂತ ಮಾಡ್ಬೇಕು? ಪ್ರಭುಪಾದ ಹೇಳ್ತಾರೆ, ಚಾಂಟ್, ಡ್ಯಾನ್ಸ್ ಅಂಡ್ ಈಟ್ ಪ್ರಸಾದ. ಎಲ್ಲದಕ್ಕೂ ಪ್ರಭುಪಾದ ಸಿಂಪಲ್ ಆನ್ಸರ್. ಮತ್ತೆ ಲಾಸ್ಟ್ ಹೇಳ್ತಾನೆ, ಪ್ರಭುಪಾದ ನೀವು ಯಾಕೆ ಸಿಂಪಲ್ ಅಲ್ಲ, ಸ್ವಲ್ಪ ಇದು ಅಲ್ಲ, ಕೃಷ್ಣ ಪ್ರಜ್ಞೆ ಅಂದ್ರೆ ಸಿಂಪಲ್. ಪ್ರಭುಪಾದ ಹೇಳ್ತಾರೆ. ಆದ್ರೆ ನಮ್ಗೆ ಅಂತಂದ್ರೆ ಈ ಸಿಂಪಲ್ ಬೇಡ. ನಮ್ಗೆ ಎಂತ ಹೇಳೋದು, ಕೂತ್ಕೊಂಡು ಸೋಹಂ ಅಂದ್ರೆ ಶೂನ್ಯ ಇದೆಲ್ಲ ಬೇಕು ನಮ್ಗೆ, ಕಾಂಪ್ಲಿಕೇಟೆಡ್. ನಮ್ಗೆ ಸಿಂಪಲ್ ಬೇಡ. ಆಕ್ಚುಲಿ ಕೃಷ್ಣ ಪ್ರಜ್ಞೆ ತುಂಬಾ ಸಿಂಪಲ್, ಪ್ರಭುಪಾದ ಹೇಳುವಂಥದ್ದು. ಅದೇ ಜನರಿಗೆ ಇದು ಸಿಂಪಲ್ ಬೇಡ. ಜನರಿಗೆ ಅಂತಂದ್ರೆ ತಲೆ ಕೆಳಗೆ ಮಾಡಿ ಕಾಲನ್ನು ಮೇಲೆ ಮಾಡುವಂಥದ್ದು, ಇಂಥದ್ದೆಲ್ಲ ಸರ್ಕಸ್ ಎಲ್ಲ ಬೇಕು, ಜಿಮ್ನಾಸಿಯಂ. ಪ್ರಭುಪಾದ ಹೇಳ್ತಾರೆ, ನಾನೀಗ ಸಪೋಸ್ ಇಲ್ಲಿ ಭಾಗವತಂ ಕ್ಲಾಸ್ ಉಂಟು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈಗ 31 ಮಂದಿ, ಮೊನ್ನೆ 35 ಕಡಿಮೆ ಆಗಿದೆ, 31 ಜನ ಸೇರುವ ಅಂತ ಪ್ರಭುಪಾದ ಹೇಳ್ತಾರೆ. ಅದೇ ನಾನೀಗ ಎಲ್ಲೊಂದು ಮ್ಯಾಜಿಕ್ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಸಿಟಿದು ಎಲ್ಲ ಜನ ಬರ್ತಾರೆ, ಲಕ್ಷಗಳ ಜನ ಬರ್ತಾರೆ. ಅಂದ್ರೆ ಜನರಿಗೆ ಮ್ಯಾಜಿಕ್ ಬೇಕು. ಪ್ರಭುಪಾದ ಹೇಳ್ತಾರೆ, ಪೀಪಲ್ ಆರ್ ಬೆಟರ್ ಟು ಬಿ ಚೀಟೆಡ್. ಅಂದ್ರೆ ಅವರು ಚೀಟರ್ಸ್.
ಚೀಟರ್ಸ್ ಆರ್ ಬೆಟರ್ ಟು ಬಿ ಚೀಟೆಡ್ ಪ್ರಪೋಸಲ್. ಯಾಕಂದ್ರೆ ಅವರಿಗೆ ನಿಜವಾದ ಆತ್ಮಸಾಕ್ಷಿ ಅಂತ ಗೊತ್ತಿಲ್ಲ, ಇದು ಬೇಡ ಅವರಿಗೆಲ್ಲ ಈ ರೀತಿ ಮ್ಯಾಜಿಕ್ ಬೇಕು, ಮ್ಯಾಜಿಕ್. ಹಾಗಾಗಿ ಕೃಷ್ಣ ಪ್ರಜ್ಞೆ ತುಂಬಾ ಸುಲಭ, ಆದ್ರೆ ನಮ್ಗೆ ಅದು ಬೇಡ ಆದ ಕಾರಣ ಅದು ಸುಲಭ ಅಲ್ಲ. ನಮ್ಗೆ ಆ ಕಷ್ಟದ ಈ ಸೋಕಾಲ್ಡ್ ಮೆಡಿಟೇಷನ್ ಎಲ್ಲ ಬೇಕು. ನಿಯೋಗವಿಲ್ಲದ ಯಾವುದೇ ಅವತಾರಣವೂ ಇಲ್ಲ, ಮತ್ತು ಅಂತ ನಿಯೋಗಗಳು ಕೂಡ ಅಸಾಧಾರಣವಾಗಿ ಇರುತ್ತದೆ. ಆ ಬಗೆಯ ನಿಯೋಜಿತ ಕಾರ್ಯಗಳ ನಿರ್ವಹಣೆ ಸಾಮಾನ್ಯ ಜೀವಿಗಳಿಗೆ ಅಸಾಧ್ಯವಾಗಿರುತ್ತದೆ. ನೋಡಿ, ಸಾಮಾನ್ಯ ಜೀವಿಗಳಿಗೆ ಇದು ಯಾಕೆ ಅಸಾಧ್ಯ? ಯಾಕಂದ್ರೆ ಅದು ಅವರಿಗೆ ಈ ಕೃಷ್ಣ ಪ್ರಜ್ಞೆ ಬೇಡ. ಪ್ರಭುಪಾದ ಹೇಳ್ತಾರೆ, ದೇ ಹ್ಯಾವ್ ಟೇಕನ್ ಓತ್, ಈ ಪ್ರಮಾಣ ಮಾಡಿದ್ದಾರೆ, ನಾನು ಇಂದ್ರಿಯ ಸುಖದಲ್ಲೇ ಸುಖವಾಗಿರ್ತೇನೆ. ಪ್ರಮಾಣ ಮಾಡಿದ್ದಾರೆ, ನಾನು ಇಂದ್ರಿಯ ಸುಖ ಗಳಿಸಿ ಸುಖವಾಗಿರ್ತೇನೆ. ಹಾಗಾಗಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಈ ರೀತಿಯ ಪ್ರಮಾಣ ಮಾಡಿದ್ದಾರೆ ಅವರನ್ನು ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಪೃಥ್ವಿಯನ್ನು ರಸಾತಲದಿಂದ ಮೇಲೆತ್ತಿ ತರುವುದು ಸೂಕರ ಅವತಾರದ ನಿಯೋಗವಾಗಿತ್ತು. ಅಂದ್ರೆ ಅದು ಬಿದ್ದಿತ್ತು ಒಳಗೆ ರಸಾತಲಕ್ಕೆ, ಅಲ್ಲಿಂದ ಎತ್ತಿ ಯಾರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಮತ್ತೆ ನೋಡಿ, ಇನ್ನೊಂದು ಹೆಚ್ಚಿನವರು ಹೇಳುದು, ಈಗ ಸೂಕರ ಅಂದ್ರೆ ಹಂದಿ, ಜನರು ಹೇಳುವಂಥದ್ದು ಸೂಕರ ಗಲೀಜ್ ಅಂತ. ನಾವು ಕೂಡ ಹೋಗ್ತೇವೆ ಗಲೀಜ್. ಆದ್ರೆ ಈ ಹಂದಿಯನ್ನು ನೋಡಿ, ಹಂದಿಯಲ್ಲಿ ಕೂಡ ಪರಮಾತ್ಮ, ಆದ್ರೆ ಹಂದಿಯನ್ನು ಟೋಟಲ್ ಆಗಿ ಇಲ್ಲಿಗೆ ಹೋಲಿಸಬಾರ್ದು. ಕೃಷ್ಣ ಹಂದಿಯಾಗಿ ಬರುವಾಗ ಕೂಡ ಅದು ಪವಿತ್ರ ಆಗ್ತದೆ. ಆದ್ರೆ ನಾವು ಹಂದಿಯ ರೂಪ ಬಂದ್ರೆ ಅದು ಗಲೀಜು. ಇದು ತಿಳ್ಬೇಕು. ಇಲ್ಲ, ಅಲ್ಲಿ ನಮಗೆ ಕಂಪ್ಯಾರಿಸನ್ ಬೇಕು. ನಮ್ಗೆ ಮತ್ತೆ ಭಗವಂತನ ತುಂಬಾ ಕಂಪ್ಯಾರಿಸನ್ ಉಂಟು. ಕೃಷ್ಣ ಹಂದಿಯಾಗಿ ಬಂದು ಕೂಡ ಅದು ಪವಿತ್ರ. ಕೃಷ್ಣ ಯಾವ ರೂಪ ತಾಳ್ತಾನೆ ಅದು ಪವಿತ್ರ. ಆದ್ರೆ ಜನರು ಎಂತ ಮಾಡುವಂತಾದ್ರೆ ಅದಕ್ಕೆ ಹೋಲಿಸ್ತಾರೆ. ಇದು ಟೋಟಲಿ ರಾಂಗ್. ಎಂತ ಓಕೆ, ಪೃಥ್ವಿಯನ್ನು ಪ್ರಸಾದದ ಮೇಲೆ ತರುವುದಕ್ಕೆ ಸೂಕರ ಅವತಾರ ನಿಯೋಗ. ಅಂದ್ರೆ ಆ ಮೇಲೆ ತರಲಿಕ್ಕೆ ಭೂಮಿಯನ್ನು ಅದೇ ಬೇಕಿತ್ತದೆ. ಇದು ಹಂದಿಯ ಇದರಿಂದ ಟಸ್ಕಿಂದ ತಂದದ್ದು. ಹಾಗಾಗಿ ಅದು ಬೇಕಿತ್ತು. ಹಾಗಾಗಿ ಕೃಷ್ಣ ಆ ಟೈಮಿಗೆ, ಯಾವ ಟೈಮಿಗೆ ಎಂತ ಬೇಕೋ ಅದು ಕೃಷ್ಣನಿಗೆ ಗೊತ್ತಾണ്. ರೈಟ್ ಟೈಮಲ್ಲಿ ರೈಟ್ ಪ್ಲೇಸ್ ಅಲ್ಲಿ ಕೃಷ್ಣ ಅದನ್ನು ಇದು ಮಾಡಿದ್ದಾನೆ. ಎಂತ ಹೊಲಸು ಸ್ಥಳದಿಂದಲಾದರೂ ಒಂದು ವಸ್ತುವನ್ನು ಮೇಲೆತ್ತುವುದು ಹಂದಿಗೆ ಸಾಧ್ಯ. ನೋಡಿ, ಈ ತುಂಬಾ ಹೊಲಸಿಂದ ಹಂದಿಗೆ ಸಾಧ್ಯ, ಉಳಿದವ್ರಿಗೆ ಸಾಧ್ಯ. ಹಾಗಾಗಿ ಕೃಷ್ಣ ಆ ರೂಪ ಅಂತ ಹೇಳಿದ. ಅರ್ಥ ಎಂತಂದ್ರೆ, ಕೆಲವರು ಎಂತ ಹೇಳುದಂದ್ರೆ ಕೃಷ್ಣ ಕೂಡ ಹಂದಿ. ಈ ಮಾಯಾವಾದಿಗಳು ಎಂತ ದರಿದ್ರ ನಾರಾಯಣ, ನಾಯಿಯಲ್ಲಿ ಕೂಡ ನಾರಾಯಣ ಇದ್ದಾನೆ, ದರಿದ್ರ ನಾರಾಯಣ ಇಲ್ಲ ಸರ್, ನಾರಾಯಣ ದರಿದ್ರ ಇಲ್ಲ. ಹಾಗಾಗಿ ನಾರಾಯಣ ಎಂತ ಹೇಳುದು, ಒಂದು ರೀತಿಯಲ್ಲಿ ಈ ಹಂದಿ ನಾರಾಯಣ ಅಲ್ಲ. ಒಂದು ರೀತಿಯಲ್ಲಿ ಹೌದು, ಅಂದ್ರೆ ಪರಮಾತ್ಮನಾಗಿದ್ದಾನೆ. ಆದ್ರೆ ಅದನ್ನು ನಾವು ಹೋಲಿಸಬಾರ್ದು. ಯಾಕಂದ್ರೆ ಇದು ಸ್ವಲ್ಪ ಜಟಿಲ. ನೀವು ಕರೆಕ್ಟ್ ಆಗಿ ಇದಕ್ಕೆ ಹೇಳುದು ಅಚಿಂತ್ಯ ಭೇದ ಅಭೇದ ತತ್ವ, ಸೈಮಲ್ಟೇನಿಯಸ್ ಒನ್ ಅಂಡ್ ಡಿಫ್ರೆಂಟ್. ಆದ್ರೆ ನಾವು ಆ ರೀತಿಯಲ್ಲಿ ನೋಡುವಾಗಿಲ್ಲ. ಎಂತಂದ್ರೆ ಅದು ಶುದ್ಧ ಭಕ್ತರಿಗೆ ಕಾಣ್ತದೆ ಪರಮಾತ್ಮನಿಗೆ ಎಲ್ಲ ರೀತಿಯಲ್ಲಿ. ಆದ್ರೆ ಕೆಲವರು ಎಂತ ಮಾಡೋದಂದ್ರೆ, ಈ ಮಾಯಾವಾದಿಗಳು, ಎಸ್ ಅದು ಹಂದಿ, ಅದು ಕೂಡ ದೇವರು, ನಾನು ಕೂಡ ದೇವರು, ಈ ರೀತಿ ಅಲ್ಲ. ದೇವರ ಅಂಶ ಉಂಟು, ಅದು ದೇವರೇ ಹಂದಿ ಇದನ್ನು ತಿಳ್ಬೇಕು. ಹೀಗೆ ಅಂದ್ರೆ ನಮ್ಮಲ್ಲಿ ಕೂಡ ಅಂಶ ಉಂಟು, ದೇವರ ಅಂಶ. ಮಮಯ ಅಂಶ ಜೀವಲೋಕೆ ಜೀವಭೂತ ಸನಾತನ, ನಮ್ಮಲ್ಲಿ ಅಂಶ ಉಂಟು. ಆದ್ರೆ ನಾವು ದೇವರಾಗ್ಲಿಕ್ಕೆ ಚಾನ್ಸ್ ಇಲ್ಲ, ಅಂಶ ಉಂಟು ಅಷ್ಟೇ. ಅದೇ ರೀತಿ ಈ ಹಂದಿಯಲ್ಲಿ ಪರಮಾತ್ಮನ ಅಂಶ ಉಂಟು, ಆದ್ರೆ ಹಂದಿ ದೇವರಲ್ಲ. ಆದ್ರೆ ಹಂದಿಯ ರೂಪದಲ್ಲಿ ಬರುವಾಗ ದೇವರು, ಆಗ ನೋ ಮೋರ್ ಹಂದಿ ಅದು. ಇದನ್ನು ತಿಳ್ಬೇಕು. ಇದು ಸ್ವಲ್ಪ ನೋಡಿ, ಈ ಭಕ್ತಿಯಲ್ಲಿ ನಾವು ಸ್ವಲ್ಪ ಒಳಗೆ ಹೋಗಿದ್ರೆ ನಮ್ಗೆ ಇದು ಅರ್ಥ ಆಗುದಿಲ್ಲ. ಇದು ಸ್ವಲ್ಪ ಜಟಿಲ, ಸ್ವಲ್ಪ ಕಷ್ಟಕರ. ಹಾಗಾಗಿ ಸರಿಯಾಗಿ ತಿಳ್ಕೊಳ್ಳಿ. ನೋಡಿ, ಇದನ್ನು ನಾನು ಎಂತ ಹೇಳ್ತೀನಿ ಅದನ್ನು ಬರೆದು ತಗೊಳ್ಳಿ, ಇಲ್ಲದ್ರೆ ನೀವು ಒಂದು ಆಚೆ ಆದ್ರೆ ನಿಮ್ದು ಅಲ್ಲಿ ಟೋಟಲ್ ಇದಾಗ್ತದೆ. ಹಾಗಾಗಿ ಯಾವುದನ್ನು ಹೇಗೆ ಮಾಡಬೇಕು ಅದು ನಾವು ಬ್ಯಾಲೆನ್ಸ್ ಮಾಡಬೇಕು. ಎಸ್, ಇಂಥ ಸ್ಥಳದಿಂದಲಾದರೂ ಒಂದು ವಸ್ತುವನ್ನು ಮೇಲೆತ್ತುವುದು ಹಂದಿಗೆ ಸಾಧ್ಯ. ಪೃಥ್ವಿಯನ್ನು ಹೊಲಸಿನಲ್ಲಿ ಇರಿಸಿದ್ದ ಅಸುರರಿಗೆ ಸರ್ವಶಕ್ತನಾದ ದೇವತಾ ಪುರುಷನು ಪೃಥ್ವಿಯನ್ನು ಹೊಲಸಿನಿಂದ ಮೇಲೆತ್ತಿ ಉದ್ಧರಿಸ. ಅಂದ್ರೆ ಈ ಹಿರಣ್ಯಾಕ್ಷ ಎಂತ ಮಾಡಿದ? ಈಗ ಪ್ರಭುಪಾದ ಹೇಳ್ತಾರೆ, ಆ ಸತ್ಯಯುಗದಲ್ಲಿ ಒಂದು ಹಿರಣ್ಯಾಕ್ಷ ಇದ್ದ, ಅವೆಂತ ಮಾಡಿದ್ರು, ಎಲ್ಲ ಲೂಟಿದ್ರು, ಡಿಗ್ ಮಾಡಿದ್ರು. ಈಗ ಈ ಅರಬ್ ಕಂಟ್ರೀಸ್ ಅಲ್ಲಿ ಎಂತ ಮಾಡ್ತಿದ್ದಾರೆ, ಈ ಆಯಿಲ್ ಎಲ್ಲ ತೆಗಿತಾ ಇದ್ದಾರೆ. ಅಂದ್ರೆ ಒನ್ ಟೈಪ್ ಆಫ್ ಅದು ಡಿಗ್ಗಿಂಗ್, ಅಂದ್ರೆ ನಾವು ಒಳಗಿನ ತೆಗೆಯುವಂಥದ್ದು. ಆಕ್ಚುಲಿ ಪ್ರಭುಪಾದ ಹೇಳ್ತಾರೆ, ಈಗ ನೀರಿನ ಒಳಗೆ ಡೀಪ್ ಅಲ್ಲಿ ತುಂಬಾ ಈ ಡೈಮಂಡ್, ಪ್ರೀಶಿಯಸ್ ಸ್ಟೋನ್ಸ್ ಅವೆಲ್ಲ ಎಲ್ಲ ಉಂಟಂತೆ. ಅದೇ ರೀತಿ ಈಗ ಡಿಗ್ ಮಾಡಿದ್ರೆ ಒಳಗೆ ತುಂಬಾ ಉಂಟು. ಈಗ ಎಂತ ಆಗ್ತದೆ ಅಂದ್ರೆ, ಅದು ಒಂದು ವೇಳೆ ಜನರಿಗೆ ತಿಳಿದ್ರೆ ಜನರು ಅದಕ್ಕೆ ಕೂಡ ಹೋಗ್ತಾರೆ.
ಮತ್ತೆ ವಿಷಯ ಅಂತಂದ್ರೆ ಈಗ ಡಿಗ್ ಮಾಡ್ತಾ ಇದ್ದಾರೆ. ಡಿಗ್ ಮಾಡುವಾಗ ಎಂತಾಗ್ತದೆ, ವಿ ಆರ್ ಹಾರ್ಮಿಂಗ್ ಇದನ್ನು, ಯಾವುದು ಅರ್ತ್ ಅನ್ನು, ಭೂಮಿಯನ್ನು ನಾವು ಅದನ್ನು ಹಾರ್ಮ್ ಮಾಡ್ತಾ ಇದ್ದೇವೆ. ಅದು ಜನರಿಗೆ ಗೊತ್ತಿಲ್ಲ, ಎಷ್ಟು ನಾವು ರಿಸೋರ್ಸ್ ತೆಗೆದು ಅದು ಹಾರ್ಮ್ ಆಗ್ತದೆ. ಹಾಗಾಗಿ ಇವ ಕೂಡ ಮಾಡಿದ ಹಾಗೆ ಹಿರಣ್ಯಾಕ್ಷ. ಪ್ರಭುಪಾದ ಹೇಳ್ತಾರೆ, ಆ ಸತ್ಯದಲ್ಲಿ ಒಂದು ಹಿರಣ್ಯಾಕ್ಷ ಇದ್ದ, ಈಗ ಎಲ್ಲರೂ ಹಿರಣ್ಯಾಕ್ಷ. ಅಂದ್ರೆ ಎಲ್ಲರಿಗೂ ಆ ದೇವರ ಸಂಪತ್ತು ಬೇಕು, ದೇವರು ಬೇಡ. ಹೇಗಂದ್ರೆ ನೋಡಿ, ಇದು ತುಂಬಾ ಕೆಟ್ಟ ಲಾಜಿಕ್. ದೇವರ ಸಂಪತ್ತು ಎಲ್ಲ ಬೇಕು, ದೇವರು ಬೇಡ. ಇದು ಅಂದ್ರೆ ಎಲ್ಲ ರಾಕ್ಷಸರಿಗೆ ಈ ರೀತಿಯ ಇದಿರ್ತದೆ. ಆದ್ರೆ ಭಕ್ತರಿಗೆ ದೇವರ ಸಂಪತ್ತು ಬೇಡ, ಅವರಿಗೆ ಅವ್ರು ದೇವರು ಬೇಕು. ಎಷ್ಟು ಕೊಟ್ಟರು ಕೂಡ ಅವ್ರು ಬೇಡ ಅಂತ ಹೇಳ್ತಾರೆ ಶುದ್ಧ ಭಕ್ತರು. ಆದ್ರೆ ನಮ್ಗೆ ಹಾಗೆಲ್ಲ, ನಮ್ಗೆ ದೇವರು ಬೇಡ, ದೇವರ ಸಂಪತ್ತು ಬೇಕು. ಇದು ನಮ್ಮ ಕಂಡೀಷನ್, ಎಂತ ಮಾಡ್ಲಿಕ್ಕೆ ಆಗುವುದಿಲ್ಲ. ಓಕೆ, ಪೃಥ್ವಿಯನ್ನು ಹೊಲಸಿನಿಂದ ಮೇಲೆ ಉದ್ಧರಿಸಿ ಅದ್ಭುತವೊಂದನ್ನು ತೋರಿಸಿದನು. ದೇವೋತ್ತ ಪುರುಷನಿಗೆ ಅಸಾಧ್ಯವೆನ್ನುವುದು ಇಲ್ಲ. ನೋಡಿ, ಪ್ರಭುಪಾದ ಹೇಳುವಂಥದ್ದು, ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ಕೃಷ್ಣಸ್ ಡಿಕ್ಷನರಿ. ಕೃಷ್ಣ ಡಿಕ್ಷನರಿ ಅಸಾಧ್ಯವೆನ್ನುವುದು ಇಲ್ಲವೇ ಇಲ್ಲ, ಎಲ್ಲವೂ ಸಾಧ್ಯ. ಆದ್ರೆ ನಮ್ಮ ಡಿಕ್ಷನರಿಯಲ್ಲಿ ಈ ಅಸಾಧ್ಯ ಉಂಟು. ನಾವೀಗ ಹೇಳಿದ್ರೆ, ನೀವು ಬೆಳಿಗ್ಗೆ ಬೇಗ ಹೇಳಿ ಜಪ ಮಾಡಿ. ಈಗ ಸ್ವಲ್ಪ ಚಳಿ, ಈ ಚಳಿ ಟೈಮಲ್ಲಿ ಬೆಳಿಗ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ನಮ್ಗೆ ಎಲ್ಲವೂ ಅಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಆ ದೃಢ ಸಂಕಲ್ಪ ಇಲ್ಲ, ಹಾಗಾಗಿ ನಮ್ಗೆ ಇದೆಲ್ಲ ಅಸಾಧ್ಯ. ಆದ್ರೆ ಕೃಷ್ಣ ಡಿಕ್ಷನಲ್ಲಿ ಅಸಾಧ್ಯ ಅನ್ನೋದಿಲ್ಲ. ಅವನಿಗೆ ಎಂತ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ನೀರಿನ ಕೆಳಗೆ ಹೋಗ್ಬೋದು, ಮೇಲೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ, ಈ ಬ್ರಹ್ಮಾಂಡ 3 ಲೋಕ ಎಲ್ಲಿ ಬೇಕಿದ್ರು ಹೋಗ್ಬೋದು. ಅದು ನಮ್ಗೆ ಆಗುದಿಲ್ಲ. ನಮ್ಗೆ ಹೇಗಂದ್ರೆ ಖುಷಿ ಬಂದಾಗ ಈಗ ನಾಳೆ ನಾನು ವೈಕುಂಠ ಹೋಗೋದು, ನಮ್ಗೆ ಆಗುದಿಲ್ಲ, ನಮ್ಗೆ ಅದು ಅಸಾಧ್ಯ. ಆದ್ರೆ ಕೃಷ್ಣನಿಗೆ ಹಾಗೆ ಅಲ್ಲ, ಕೃಷ್ಣನಿಗೆ ಎಲ್ಲಿ ಬೇಕಿದ್ರು ಹೋಗ್ಬೋದು. ಈಗ ನಾರದ ಮನೆಗೆ ಎಲ್ಲ ಲೋಕಕ್ಕೆ ಹೋಗ್ಲಿಕ್ಕೆ ರೈಟ್ ಕೊಟ್ಟಿದ್ದಾರೆ. ನಾರದ ಮನೆಗೆ ಕೂಡ ಅಸಾಧ್ಯ ಅನ್ನೋದಿಲ್ಲ. ಹಾಗಾಗಿ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ರೆ ನಮ್ಗೆ ಅಸಾಧ್ಯ ಇಲ್ಲ ನಮ್ಗೆ ಎಲ್ಲವೂ ಅಸಾಧ್ಯ. ಅವನು ವರನಾಗಿ ಅವತರಿಸಿದರು, ಭೌತಿಕ ಜಗತ್ತಿನಿಂದ ಅಬಾಧಿತನಾಗಿ ದಿವ್ಯ ಸ್ಥಿತಿಯಲ್ಲಿರುವ ಪರಮ ಪುರುಷ. ನೋಡಿ, ಈಗ ಜನರೆಲ್ಲ ಮಿಸ್ಟೇಕ್ ಮಾಡೋದು ಅಂತ ಅಂದ್ರೆ, ಆ ಹಂದಿ ಕೃಷ್ಣ ವರನಾಗಿ ಮಾಡಿದ, ಹಾಗಾಗಿ ಆ ಹಂದಿ ಕೃಷ್ಣ. ಒಂದು ಲೆಕ್ಕದಲ್ಲಿ ಹಂದಿ ಅಲ್ಲಿ ಪರಮಾತ್ಮ ಇದ್ದಾನೆ, ಹೌದು. ಆದ್ರೆ ಆ ಹಂದಿ ಕೃಷ್ಣ ಅಲ್ಲ. ಹೇಗೆ ಈಗ ಹೇಗಂದ್ರೆ, ಈಗ ಮಾಯಾವಾದಿಗಳು ಅಂತ ಹೇಳುದು, ನಮ್ಮಲ್ಲಿ ಪರಮಾತ್ಮ ಇದ್ದಾನೆ, ಹಾಗಾಗಿ ನಾನು ನಾರಾಯಣ. ಇಲ್ಲ ಸರ್, ಪರಮಾತ್ಮ ಇದ್ದ, ಆದ್ರೆ ನೀನು ನಾರಾಯಣ ಅಲ್ಲ, ನೀನೇ. ಕೃಷ್ಣ ಅಂತ ಹೇಳುದು ನಾನು ನಾನೇ, ನೀನು ನೀನೇ. ನಾನು ಎಂಬುವನಿಲ್ಲಿ ನಾದವಾಗಿರುವಾಗ, ಅಂದ್ರೆ ನಾವೆಂತ ಮಾಡುದಂದ್ರೆ, ನಮ್ಗೆ ಈ ಒಂದು ಎಂತ ಹೇಳುದು, ಅದು ಕೆಟ್ಟ ಅಭ್ಯಾಸ. ನಾನು ಕೂಡ ದೇವರಾದೆ, ಇಲ್ಲ, ದೇವರಾಗ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಇಲ್ಲಿ ಹಂದಿಯಾಗಿ ಬಂದ್ರು ಕೂಡ ಹಂದಿಯೇ, ಕೃಷ್ಣನೇ. ಆದ್ರೆ ಕೃಷ್ಣ ಹಂದಿಯ ರೂಪದಲ್ಲಿ ಬರೋ ಕೃಷ್ಣ ಅಲ್ಲಿ ಇದ್ದ, ಈ ಭೂಮಿಯನ್ನು ಮೇಲೆತ್ತಲಿಕ್ಕೆ ವರ ರೂಪ ಬರುವ, ಆಗ ಕೃಷ್ಣ, ಹೌದು, ಕರೆಕ್ಟ್. ಆಗ ನಾವು ನಾರ್ಮಲ್ ಹಂದಿಯನ್ನು ಹಾಗೆ ಹೋಲಿಸ್ತೇವೆ, ಅದು ತಪ್ಪು ನಮ್ಮ. ಅವನು ವರನಾಗಿ ಅವತರಿಸಿದರು, ಭೌತಿಕ ಜಗತ್ತಿನಿಂದ ಅಬಾಧಿತನಾಗಿ ದಿವ್ಯ ಸ್ಥಿತಿಯಲ್ಲಿರುವ ಪರಮ ಪುರುಷ. ವರ ರೂಪದಲ್ಲಿ ಇದ್ದು ಭಕ್ತರಿಂದ ಪೂಜಿತ ನಾದನು. ಯಾವ್ದಾದ್ರು ಪ್ರಶ್ನೆಯಲ್ಲಿ ಕೇಳ್ಬೋದು. ವಂಚಕಲ್ಪತರು ವಿಶ್ವ ಕೃಪಾ ಸಿಂಧು ವ್ಯವಚ ಪದ್ಮನಾಭ ಪಾವನಿಯೊಬ್ಬ ವೈಷ್ಣವ ನಮೋ ನಮ. ಅನಂತ ಕೋಟಿ ವೈಷ್ಣವನಿಗೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಜೈ.